ಕೇರಳದ ಶಿವಗಿರಿ ಕುಂಡಲ ಕೇರಳದ್ದು ಕರ್ನಾಟಕದ ಪ್ರವೇಶ ಮಲ್ಪಗ ಪ್ರಥಮವಾದ ದಿಕ್ಕುನಂಚಿನ ಗುರುಮಂದಿರ ನಾರಾಯಣ ಗುರುಮಂದಿರ ಕೊಲ್ಲಿ ಈ ಕ್ಷೇತ್ರಕ್ಕೂ ಸರ್ವ ಧರ್ಮೀಯರೆಲ್ಲ ಬರ್ತದೆ ಗುರುದೇವನ ಪವಿತ್ರ ಕಾರ್ಯ ಭಾಗವಹಿಸಿದರು ಅಂಚನೆ ಸರ್ವ ಯತಿವರ್ಗಣ್ಯರ ರಾಜಕೀಯ ದುರ್ವಿಣಿಯರು ಅಂಚನೆ ಸಾಮಾಜಿಕ ಕಾರ್ಯಕರ್ತರೆಲ್ಲ ಈ ಕ್ಷೇತ್ರ ಮತ್ತು ಗುರುವರ ಸೇವೆ ಭಾಗವಹಿಸಿದರು ಪ್ರಕಟಣಾದರು ಅವೇ ಪ್ರಕಾರವಾದ ಇನ್ನು ವಿಶೇಷ ದಿನ ದೇವರು ಒಂಜಿ ಕೊಡ್ತರು ಒಲಿಯಲಿಗೆ ಅವತಾರ ಪ್ರಚಿರಾದರು ಹುಟ್ಟುದು ಮಾನವರ ಹುಟ್ಟುದು ಇಡೀ ಕ್ರಾಂತಿನ ಬದಲಾವಣೆ ಮಲ್ಪುಣಂಚಿನ ಒಂಜಿ ನಮ್ಮ ಇದರ ಪ್ರಕಾರವಾದ ಒಂಜಿ ಕೊಟ್ಟರು ಕಳೆದ 19ನೇ ಶತಮಾನದ ಮಧ್ಯಭಾಗಗಳು ನಾರಾಯಣ ಗುರುವರೇ ಕೊಟ್ಟಿರಿ ಅಂಚನೆ ಇತ್ತದೊಂದು ದೇಶದ ಈ ರಾಜಕೀಯದ ಒಂಜಿ ಸಂದಿಗ್ಧ ಪರಿಸ್ಥಿತಿ ನಮ್ಮ ಮೋದಿ ಬಿಟ್ಟದು ದೇಶದ ಆಡಳಿತಕಾರಿಯಿಂದ ಮುಖ್ಯಸ್ಥರಾದ ವಹಿಸೊಂದರಿಲ್ಲರು ದೇಶದ ಆಡಳಿತ ಹೊಂದಲೇರು ಅವೇ ಪ್ರಕಾರವಾದ ಇನ್ನಿತ ದಿನ ವಿಶೇಷ ದಿನ ಅನ್ನ ಜನ್ಮದಿನ ಅವೇ ಪ್ರಕಾರ ಮಾತಾವಲ್ಲ ಈ ಧಾರ್ಮಿಕ ಕ್ಷೇತ್ರಗಳು ಅನ್ನ ಬಗ್ಗೆ ದೇಶದ ಹಿತಕ್ಕೂ ಪಡೆದು ಈ ಪೂಜಾ ಸೇವೆಯನ್ನು ಹೊಂದುಂಡು ಅವೇ ಪ್ರಕಾರವಾದ ಇನಿ KT ಸುವರ್ಣ ನೇತೃತ್ವಗಳು ಈ ಕೊಲ್ಯ ಕ್ಷೇತ್ರಗಳ ಗುರುದೇವರು ಬಂದು ಸರ್ವಧರ್ಮೀಯರನ್ನ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ತಂದೆ ವಿಷಯನು ಸಮಾಜ ಕಲ್ಪನೆ ಮತ್ತು ನಾನು ಸರ್ವೋನ್ನತ ಆಗಿ ಮತ್ತು ನಂತರ ಬ್ರಹ್ಮಶ್ರೀ ನಾರಾಯಣ ಗುರುವರ ಸಾನ್ನಿಧ್ಯಗಳು ಈ ವಿಶೇಷವಾಗಿ ಪೂಜೆಯನ್ನು KT ಸುವರ್ಣ ತನ್ನ ನೇತೃತ್ವಗಳು ಧಾರ್ಮಿಕ ಮುಂದಾಳು ರಾಜಕೀಯ ಸಾಮಾಜಿಕವಾದ ಮಾತುಗಳಾಗ ಜನಕ್ಕೆ ಮಧ್ಯೆ ತಂದು ಈ ಮೋದಿಯನ್ನು ಬರ್ಬೋದು ಈ ಕ್ಷೇತ್ರಗಳು ನಡಮಾತು ಕೊಡ್ತೇವೆ ಗುರುದೇವನ ಆಶೀರ್ವಾದ ಈ ಭಾಗ ಸಮಸ್ತ ಬಂಧುಗಳಿಗೆ ಒಪ್ಪಡು ಅಂಚನೆ ಗುರುದೇವನ ಆಶೀರ್ವಾದ ಆ ಮೋದಿಯನ್ನು ಪಾಲ್ಗಿರ್ತದೆ ಇಲ್ಲಿ ದೇಶದ ಆಂತರಿಕ ಭದ್ರತೆ ಬರ್ಪನ ತೊಂದರೆ ಹೋಗಿತ್ತಿಲ್ಲ
ಎಲ್ಲ ಅವೇನು ಶಾಂತ ರೀತಿಯಲ್ಲಿ ಪರಿವರ್ತನೆ ಅಂತೇಳಿ ವಿಶ್ವಡೇ ಈ ಭಾರತವನ್ನು ಮಾನ್ಯತೆ ಉಂಟು. ಅವು ಅಖಂಡ ಭಾರತವಾದ ಹಿಂದೂ ರಾಷ್ಟ್ರವಾದ ಸಮಸ್ತ ಮಾನವ ಕುಲೋಕುಲ ಮಾರ್ಗದರ್ಶನ ಕೊಟ್ಟಿನ ವ್ಯವಸ್ಥೆ ಈ ಭಾರತ ದೇಶ ನಡಪಡಿ ಓದಿರಿಗೆ ಆಯ್ದ ಆರೋಗ್ಯ ಭಾಗ್ಯ ದೀರ್ಘಾಯುಷ ಕೊಟ್ಟು ಸಂರಕ್ಷಣೆ ಮತ್ತು ನನಾಥ ಕಾಲ ಈ ಕ್ಷೇತ್ರದಲ್ಲಿ ಭಾರತ ದೇಶದ ಶ್ರೀಮಂತ ಸೌಭಾಗ್ಯ ಅಂತ ಬಾಲ್ಪಡು ನಮ್ಮ ಮಾತಿರಿಗಳ ಒಂದೇ ಮಾತಿಡು ಹೊರತುವೇ ಸ್ವಾರ್ಥಜ್ಞತೆ ದೇಶದ ರಕ್ಷಣಾ ಕಾರ್ಯ ನಮ್ಮ ಮಾತು ಬರೀ ಮಾತೆಲ್ಲ ಈಗ ಬದ್ಧರಾದಿರ್ತದೆ. ನಮ್ಮ ಸೇವೆಯನ್ನು ನಮ್ಮ ಯಥಾರ್ಥವಾದ ಪ್ರಾರ್ಥನೆ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮಸ್ತೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಗೀಶ್ವರಾಗ್ರೇ ದಿವ್ಯಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿದ್ವಂ ಸಮಾನಂ ಯತ್ಕಾಲದೇವಂ ಚಾರುಕಾರುಣ್ಯನೇತ್ರಂ ಕಲಿಕಲ್ಪವಿನಾಶಂ ಔಮೀ ನಾರಾಯಣಾಖ್ಯಂ ಔಮೀ ನಾರಾಯಣಾಖ್ಯಂ ಔಮೀ ನಾರಾಯಣ. ಅಧಿಪತಿಯಾಗಿರ್ತಕ್ಕಂಥ ಶ್ರೀ ಸೋಮನಾಥ ದೇವರ ಪಾದಕ್ಕೆ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ, ಅದೇ ರೀತಿ ಯುಗಪುರುಷ ಮಾನವತಾವಾದಿ ಶ್ರೇಷ್ಠ ಸಂತವರಣ್ಯರಾಗಿರ್ತಕ್ಕಂಥ ಬ್ರಹ್ಮಶ್ರೀನಾರಾಯಣ ಗುರುವರಿಯರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ, ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶಾಭಿಮಾನಿಗಳಿಗೆ ಒಂದು ಸಂತಸದ ಸಂಭ್ರಮದ ದಿನ. ಈ ದೇಶವನ್ನು ಕಳೆದ 7 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವಂಥ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಗಳು, ಈ ಜಗತ್ತಿನ ಒಬ್ಬ ಶ್ರೇಷ್ಠ ನಾಯಕರು, ಅದ್ಭುತ ಒಬ್ಬ ಹೃದಯವಂತ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 71ನೆಯ ಜನ್ಮದಿನದ ಒಂದು ಸಂಭ್ರಮದ ದಿನ ಇವತ್ತು ಸೆಪ್ಟೆಂಬರ್ 17. ಇವತ್ತಿನ ಈ ದಿನವನ್ನು ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು, ಅದೇ ರೀತಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ.ಟಿ. ಸುವರ್ಣರವರ ನೇತೃತ್ವದಲ್ಲಿ ಬಿಲ್ಲವ ಸಂಘ ಕೊಲ್ಯ ಇಲ್ಲಿನ ನಮ್ಮ ಬ್ರಹ್ಮಶ್ರೀನಾರಾಯಣ ಗುರುವರಿಯರ ಜ್ಞಾನ ಮಂದಿರದಲ್ಲಿ ಗುರುಗಳಿಗೆ ಪೂಜೆಗಳನ್ನು ಅರ್ಪಣೆ ಮಾಡಿ ನರೇಂದ್ರ ಮೋದಿಯವರಿಗೆ ಆರೋಗ್ಯ, ಅದೇ ರೀತಿ ಆಯುಷ್ಯವನ್ನು ಇನ್ನಷ್ಟು ಹೆಚ್ಚು ಅವರ ಆರೋಗ್ಯವಂತಾಗಬೇಕು, ಈ ದೇಶದ ಆಡಳಿತ ನಡೆಸಲಿಕ್ಕೆ ಇನ್ನಷ್ಟು ಅವರಿಗೆ ಶಕ್ತಿ ಬರಬೇಕು ಎನ್ನುವಂಥ ಒಂದು ಸದಾಭಿಪ್ರಾಯ ಪ್ರಾರ್ಥನೆಯೊಂದಿಗೆ ಇವತ್ತು ಅವರ ಜನ್ಮ ದಿನಾಚರಣೆಯನ್ನು ಗುರುಗಳಿಗೆ ಪೂಜೆ ಮಾಡುವುದರ ಮುಖಾಂತರ ನಾವು ಆಚರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾಗಿರ್ತಕ್ಕಂಥ ಕೆ.ಟಿ. ಸುವರ್ಣರವರಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಬಿಲ್ಲವ ಸಂಘ ಕೊಲ್ಯ ಇದರ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುಗೋಪಾಲ್ ಕೊಲ್ಯ ಇದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ಅದೇ ರೀತಿ ಬಿಲ್ಲವ ಸಮಾಜ ಇಲ್ಲಿನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮನಾಭ ಕೊಲ್ಯ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ನಮ್ಮ BJPಯ ಹಿರಿಯ ನಾಯಕರು, ಧಾರ್ಮಿಕ ಮುಂದಾಳುಗಳು ಆಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಿಲ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಅಯ್ಯಪ್ಪ ದೇವಸ್ಥಾನ ನೇರ್ಲಕಟ್ಟೆ ಇದರ ಆಡಳಿತ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಳಕಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೆ ಯುವ ನ್ಯಾಯವಾದಿಗಳು ಆತ್ಮೀಯರಾಗಿರ್ತಕ್ಕಂಥ ಮೋಹನ್ ರಾಜ್ KR ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಈ ಒಂದು ಬಿಲ್ಲವ ಸಂಘದ ಪ್ರಮುಖರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಇದ್ದಾರೆ, ಅದರ ಜೊತೆಗೆ ನಮ್ಮ ಶ್ರೀಧರ್ ಇದ್ದಾರೆ. ಹಾಗೆ ಈಶ್ವರ್ ಕಣಿತೋಟ, ಗಣೇಶ್ ಕೊಲ್ಯ, ಶೇಖರ್ ಕಣಿತೋಟ ಮತ್ತು ನಮ್ಮ ಪುರುಷೋತ್ತಮರು ಇದ್ದಾರೆ. ಹಲವಾರು ನಮ್ಮ ಪ್ರಮುಖರು ಇದ್ದಾರೆ. ಅದೇ ರೀತಿ ನಮ್ಮ
ಆತ್ಮೀಯರಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯ ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಶೆಟ್ಟಿ ಅವರಿದ್ದಾರೆ. ಅದರೊಟ್ಟಿಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲು ವೇದಿಕೆಯ ಕಾರ್ಯಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯದ ಸದಸ್ಯರಾಗಿರ್ತಕ್ಕಂಥ ಸತೀಶ್ ಕರ್ಕರ್ ಇದ್ದಾರೆ. ಹಾಗೆ ನಮ್ಮ ಮಹಾಶಕ್ತಿ ಕೇಂದ್ರ BJP ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗಣೇಶ್ ಅವರಿದ್ದಾರೆ. ಮತ್ತು ಯುವ ಮೋರ್ಚಾದ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಮಾರಿದ್ದಾರೆ. ಉಪಾಧ್ಯಕ್ಷರಾಗಿರ್ತಕ್ಕಂಥ ದೀಕ್ಷಿತ್ ಇದ್ದಾರೆ. ಹಾಗೆ ಹಲವಾರು ನಮ್ಮ ಬ್ರಹ್ಮಶ್ರೀ ಬಿಲ್ಲು ವೇದಿಕೆಯ ಹಿರಿಯರಾಗಿರ್ತಕ್ಕಂಥ ಆನಂದ್ KSಗಳಿದ್ದಾರೆ, ರಾಜೇಶ್ ಕೆರಬೇಲ್ ಇದ್ದಾರೆ, ಗೋಪಿನಾಥ್ ಬಗಂಬೆಲ್ ಇದ್ದಾರೆ. ಹಾಗೆ ಸಂಪತ್ ಎಲ್ಲರೂ, ಮೋಹನ್ ರಾಜ್ ಕಣ್ಣಿತೋಟ, ಶೇಖರ್ ಕಣ್ಣಿತೋಟ ಎಲ್ಲರೂ ಕೂಡ ಒಂದೇ ಒಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ, ಅದೇ ರೀತಿ ಮಾಧ್ಯಮದ ಮಿತ್ರರಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ಒಂದು ನಮ್ಮದವನ್ನು ಸಮರ್ಥವಾಗಿ ಮಾಡಿದ್ದಾರೆ ಎನ್ನುವುದಕ್ಕೆ ಯಾವುದೇ ಸಂಶಯ ಇಲ್ಲ. 7 ವರ್ಷಗಳ ಹಿಂದೆ ನಮ್ಮ ದೇಶದ ಪರಿಸ್ಥಿತಿ, ಈ ಜಗತ್ತಿನಲ್ಲಿ ಈ ದೇಶವನ್ನು, ನಮ್ಮ ದೇಶವನ್ನು ನೋಡುವಂಥ ಒಂದು ಮನಸ್ಥಿತಿ ಯಾವ ರೀತಿ ಇತ್ತಂದರೆ, ನಾವು ಬಹಳ ದುರ್ಬಲವಾಗಿರ್ತಕ್ಕಂಥವರು ಅಥವಾ ಭಾರತೀಯರಂದರೆ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ನಮ್ಮನ್ನು ಮೂದಲಿಸುವಂಥ ಒಂದು ಪರಿಸ್ಥಿತಿ ಯಾವತ್ತಿತ್ತು. ಆದರೆ 7 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಅದನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅಂದರೆ, ಇವತ್ತು ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ನಾವು ಭಾರತೀಯರು, ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ ಎನ್ನುವಂಥ ಒಂದು ಗರ್ವದಿಂದ ಹೇಳುವಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ. ಕೇವಲ ಇಲ್ಲಿ ಭಾರತೀಯದಲ್ಲಿರುವಂಥ ನಮ್ಮ ಭಾರತೀಯರು ಮಾತ್ರ ಅಲ್ಲ, ಅನಿವಾಸಿ ಭಾರತೀಯರು, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಭಾರತೀಯರು, ಅಮೇರಿಕ ಇರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶದಲ್ಲಿರ್ತಕ್ಕಂಥ ಭಾರತೀಯರು ಕೂಡ ಅಲ್ಲಿ ಹೆಮ್ಮೆಯಿಂದ ಹೇಳ್ತಿದ್ದಾರೆ ನಾವು ಭಾರತೀಯರಂತೆ. ಹೊರಗಡೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ನಾವು ಅಸಂಖ್ಯಾತ, ಇಲ್ಲಿಗಿಂತಲೂ ಹೆಚ್ಚು ಸಂಖ್ಯೆಯ ಜನಗಳು ಅಲ್ಲಿಗೆ ಅವರನ್ನು ಸೇರಿಕೊಂಡು ಅವರನ್ನು ಸ್ವಾಗತಿಸುವಂಥ, ಅವರನ್ನು ಪ್ರೀತಿಸುವಂಥ ಒಂದು ಪರಿಸ್ಥಿತಿ, ಅದನ್ನು ನೋಡುವಾಗ ನಮ್ಮ ಮನ ರೋಮಾಂಚನ ಆಗ್ತದೆ. ಅಂಥ ಒಬ್ಬ ಧೀಮಂತ ನಾಯಕನನ್ನು ನಾವು ಇವತ್ತು ಪ್ರಧಾನಮಂತ್ರಿಯಾಗಿ ಪಡೆದಿರುವುದಕ್ಕೆ ನಮ್ಮದು ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಕಾಲಘಟ್ಟದಲ್ಲಿ ಅಂಥ ಒಬ್ಬ ಪ್ರಧಾನಮಂತ್ರಿ ಇದ್ದರು. ಅವರಿಗೆ ಇನ್ನೂ ದೇವರು, ನಾರಾಯಣ ಗುರುಗಳು, ಹಾಗೆ ನಾವು ನಂಬಿಕೊಂಡು ಬಂದಿರತಕ್ಕಂಥ ದೇವರುಗಳು ಇನ್ನಷ್ಟು ಆರೋಗ್ಯವನ್ನು ಕರುಣಿಸಲಿ, ಅವರಿಗೆ ಆಡಳಿತ ನಡೆಸಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಒಂದಷ್ಟು ಅವರ ವಿಚಾರಗಳು, ಇವತ್ತು ಪಾಕಿಸ್ತಾನ ಇರ್ಬೋದು, ಹಿಂದೆ ನಮ್ಮ ದೇಶದಲ್ಲಿ ಗಲ್ಲಿಗಳಲ್ಲಿ ಕೂಡ ಬಾಂಬ್ ದಾಳಿ ಆಗ್ತಿತ್ತು, ಗಲ್ಲಿಗಳಲ್ಲಿ ಕೂಡ ಭಯೋತ್ಪಾದಕರು ಬಂದು ಅಮಾಯಕರನ್ನು ಕೊಲ್ತಾ ಇದ್ದರು. ಆದರೆ ಇವತ್ತು ನಮ್ಮ ದೇಶದ ಒಳಗಡೆ ಬಿಡಲಿ, ಅಲ್ಲಿ ಕಾಶ್ಮೀರದಲ್ಲಿ ಕೂಡ ಆಗುವಂಥ ಗುಂಡಿನ ದಾಳಿ, ನಮ್ಮ ಅಮಾಯಕರನ್ನು, ನಾಗರಿಕರನ್ನು ಹತ್ಯೆ ಮಾಡುವಂಥದ್ದು, ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಯೋಧರ ಮೇಲೆ ಕಲ್ಲು ಬಿಸಾಡುವಂಥ ಒಂದು ಕಾರ್ಯ ನಿರಂತರವಾಗಿ ನಡೆದಿತ್ತು. ಹಿಂದೆ ಇರುವಂಥ ಯಾವುದೇ ಸರ್ಕಾರ ಕೂಡ ಅದನ್ನು ಬದಲಿಸುವಂಥ ಅಥವಾ ಸೈನಿಕರಿಗೆ ಒಂದು ಸ್ಥೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ನರೇಂದ್ರ ಮೋದಿಯವರು ತಮ್ಮ ಕಾಲಘಟ್ಟದಲ್ಲಿ ಅವರು ಮಾಡಿದ್ದಾರೆ. 370ನೇ ವಿಧಿಯ ರದ್ದತಿ ಆಗಿರ್ಬೋದು, ಶ್ರೀರಾಮ ಮಂದಿರಕ್ಕೆ ಅದರ ಒಂದು ಎಲ್ಲ ಗೊಂದಲವನ್ನು ಬಗೆಹರಿಸಿ ಅದಕ್ಕೆ ಶಿಲಾನ್ಯಾಸ ಮಾಡುವಂಥ ಕೆಲಸ ಆಗಿರ್ಬೋದು, ಈ ದೇಶದ ಬಡ ಜನರಿಗೆ ಹಲವಾರು ಯೋಜನೆಗಳನ್ನು ಕೊಡುವಂಥ ಉಜ್ವಲ ಯೋಜನೆ ಆಗಿರ್ಬೋದು, ಜನ್ಧನ್ ಯೋಜನೆ ಆಗಿರ್ಬೋದು. ಅದರ ಜೊತೆಗೆ ನಮ್ಮ ಕೇವಲ ಹಿಂದೂಗಳಿಗೆ ಮಾತ್ರವಂತಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿ, ಎಲ್ಲ ಸರ್ವಧರ್ಮರಿಗೂ ಕೂಡ ಸಮಾನವಾಗಿ ಅವರ ಯೋಜನೆಯನ್ನು ನೀಡಿದ್ದಾರೆ. ಹೆಚ್ಚಾಗಿ ಬಹಳ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಯಾವುದೆಲ್ಲ ಆಗುವುದೇ ಇಲ್ಲ, ಈ ದೇಶದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಹಲವಾರು ಸಮಸ್ಯೆಗಳನ್ನು ಅವರು ಸರಿಪಡಿಸಿಬಿಡ್ತಾರೆ. ಅದಕ್ಕೆ ಒಂದು ದೊಡ್ಡದಂತಂದರೆ ತ್ರಿವಳಿ ತಲಾಖನ್ನು ಅವರು ನಿಲ್ಲಿಸಿ ಅಲ್ಪಸಂಖ್ಯಾತರ ಮಹಿಳೆಯರ ಅವರ ಬಾಳಲ್ಲಿ ಕೂಡ ಒಂದು ಆಶಾಕಿರಣವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೆಚ್ಚಿಗೆ ಇವತ್ತು ಕೊರೋನಾದಂಥ ಸಂದರ್ಭದಲ್ಲಿ ದೇಶಕ್ಕೆ ಬಂದಿರತಕ್ಕಂಥ ಕೊರೋನಾ, ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದೇ ಇರದಿದ್ದರೆ ಯಾವ ರೀತಿ ಪರಿಸ್ಥಿತಿ ಇರ್ಬೋದಿತ್ತಂತ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ಇಂಥ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಯಾವ ರೀತಿಯಾಗಿ ಸಮರ್ಥವಾಗಿ ನಿಭಾವಣೆ ಮಾಡಿದ್ದಾರೆ ಅಂದರೆ, ಇಡೀ ಜಗತ್ತಿನಲ್ಲಿ ನಾವು ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿರುವಂಥವ್ರು. 130 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇರುವಂಥ ಈ ಬೃಹತ್ ದೇಶದಲ್ಲಿ ಲಸಿಕೆ ಕೊಡುವಂಥ ಒಂದು ಕೆಲಸ ಅದು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಕೂಡ ಹೇಳ್ತಾರೆ ಲಸಿಕೆ ಕೊಡಲಿಲ್ಲ, ವಿದೇಶಕ್ಕೆ ಕೊಟ್ಟರು, ಅವರು ವಿದೇಶಕ್ಕೆ ರಫ್ತು ಮಾಡಿದಾರಂತ. ಆದರೆ ಈ ದೇಶದಲ್ಲಿ ಇರುವಂಥ ಈಗಾಗಲೇ 60 ಕೋಟಿಗಿಂತಲೂ ಹೆಚ್ಚು ಜನಕ್ಕೆ ಅವರು ಉಚಿತ ಲಸಿಕೆಯನ್ನು ನೀಡಿದ್ದಾರೆ. ಇಂಥ ಒಬ್ಬ ಧೀಮಂತ ನಾಯಕನ, ಶ್ರೇಷ್ಠ ನಾಯಕನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ನಮ್ಮೆಲ್ಲರೊಂದು ಅದು ಭಾಗ್ಯ ಅಂತ ಹೇಳ್ಬೋದು, ಪುಣ್ಯ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನಿಮಗೆಲ್ಲರೂ ಇಲ್ಲಿ ಬಂದಿರತಕ್ಕಂಥ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಬದಿಗಿಟ್ಟು
ನರೇಂದ್ರ ಮೋದಿಯವರ ಮೇಲೆ ಬಹಳ ಒಂದು ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಣೆ ಮಾಡ್ತಿದ್ದೇನೆ. ಇನಿ ನಮ್ಮ ದೇಶದ ಪ್ರಧಾನಿ ಆಯ್ನಿಂಚಿನ ನರೇಂದ್ರ ಮೋದಿಯರನ್ನ ಆ ಜನ್ಮದಿನದ ಈ ಶುಭ ದಿನಟ್ಟು ನಮ್ಮ ಇನಿ ನಾರಾಯಣ ಗುರು ಮಂದಿರ ಕೊಲ್ಯಾಡು ನಾರಾಯಣ ಗುರು ಸಂಘದ ಸಹಕಾರದೊಟ್ಟಿಗೂ ನಮ್ಮ ಮಾತ ಒಟ್ಟು ಸೇರಿದ ಮೂಲ ಪ್ರಾರ್ಥನೆ ಮಾಡ್ತಾ ನಮ್ಮ ದೇಶಡು ರಾಷ್ಟ್ರಡೆ ನಂಬರ 1ನೇ ಸ್ಥಾನೋಡು ಬತ್ತಿದ್ದ ಜನ ನರೇಂದ್ರ ಮೋದಿಯರು ಇನ್ನು ನಮ್ಮ ದೇಶನು ರಕ್ಷಣೆ ಮಲ್ತದ್ದು ನಮ್ಮ ಮಾತ ದೇಶದ ಜನಗಳನ್ನು ಎಡ್ಡೆ ಮಲ್ತೊಂದು ಬೈದೇರು ಆರೆಗ್ ನನ್ನ ದುಂಬುದ ಜೀವನಡು ದೇವರು ಆರೋಗ್ಯ ಭಾಗ್ಯ ಅಂಚನೆ ರಕ್ಷಣೆ ಕೊರದು ಕಾಪಾಡು ಅಂಚನೆ ನಾರಾಯಣ ಗುರುಗಳಂಚನೆ ಅರ್ಲ ಒಂಜಿ ಆರ್ನ ತತ್ವವನ್ನು ಪಾಲಿಸನಾರು ಹಿಂದುಳಿದ ವರ್ಗದ ಬತ್ತದು ಆರು ನಾರಾಯಣ ಗುರುನ ಅಡಿಗೆ ಪೋದು ಆರನ ಭಾರಿ ಮೆಚ್ಚುಗೆ ಪಡೆಯಿನಂಚಿನ ನರೇಂದ್ರ ಮೋದಿಯರು ಆ ಪಂಡ ನಾರಾಯಣ ಗುರುಗಳ ಮತ್ತು ಭಾರಿ ಅಭಿಮಾನ ರೇಗ ಪಂಡ ಇಡೀ ರಾಷ್ಟ್ರಡೇ ಹಿಂದುಳಿದ ವರ್ಗದ ಆ ಒಂಜಿ ಜನಗಳನ್ನು ಮಿತ್ತದೆತ್ತನಂಚಿನ ವ್ಯಕ್ತಿ ಪಂಡ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಪಂಡದು ಇಡೀ ರಾಷ್ಟ್ರ ವ್ಯಾಪ್ತಿ ಆಯ್ನ ಪುದರ್ ಆ ನಾರಾಯಣ ಗುರುಗಳಿಗೆ ಉಂಡು ಒಂದು ಪಂಡದು ಆರ್ನ ಮಿತ್ತ ಭಾರಿ ಅಭಿಮಾನ ಇತ್ತು ನಂಚಿನ ನರೇಂದ್ರ ಮೋದಿಯರು ಅಂಚಿನ ನರೇಂದ್ರ ಮೋದಿಯರು ನಮ್ಮ ಇನಿ ದೇಶತ್ ಇಡೀ ರಾಷ್ಟ್ರಡೆ ನಮ್ಮ ಒಂದನೇ ಸ್ಥಾನ ಇತ್ತೊಂದು ನಮ್ಮನ್ನು ಮಾತ್ರ ನಮ್ಮ ಭಾರತ ದೇಶಕ್ಕೆ ಒಂಜಿ ಪುದರ್ ಕೊಣತದ್ದು ನಮ್ಮ ದೇಶನು ರಕ್ಷಣೆ ಮಲ್ತೊಂದುಳ್ಳೇರು ಆರ್ನ ಈ ಜನ್ಮದಿನತನ ಅದನತಾನೆ ದುಂಬುಗಾರೆಗೆ ದೇವೇರಿಗೆ ಆ ಗುರುಕುಲು ಮಾತೆಲ್ಲ ರಕ್ಷಣೆ ಮಲ್ತದ್ದು ಆರನ 100 ವರ್ಷ ಆರೆಗೆ ಆಯುಷನ್ನು ಕೊರಡು ಅಂದು ಪಂಡದ ಮಾತ ದೇವರಡಲ್ಲ ನಾರಾಯಣ ಗುರುಗಳ ಮಾತಾಡೋ ಪ್ರಾರ್ಥನೆ. ಇನಿ ನಮ್ಮ ರಾಷ್ಟ್ರದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಇನಿ ಜನ್ಮದಿನ ಇನಿ 6 ಮಂತಿನಂಚನ ಭಾರಿ ಮಹತ್ತರವಾಯಿನ ಕೊಡುಗೆ ಇನಿ ದೇಶಗೂ ನನಾತ್ ಅವಶ್ಯಕತೆ ಉಂಡೊಂದು ಪನ್ಪನ ಕೊಡು ಇನಿ ಆರ್ನ ಮಾತ 71 ಈ ಪುಟ್ಟು ಬರಬನು ಮಾತ ದೇವಸ್ಥಾನಡು ದೈವಸ್ಥಾನಡು ಇನಿ ಆಚರಣೆ ಆವಂದುಂಡು ಇನಿ ಭಾರಿ ಸಂತೋಷದ ವಿಚಾರ ಪಂಡ ಇನಿ ಜಗತ್ತು ಒಪ್ಪುನಂಚಿನವರಿ ನಾಯಕಿಯರಿಂದ ಕೆಂಡ ಅವು ನರೇಂದ್ರ ಮೋದಿ ಇನ್ನು ನಮ್ಮ ಮಾತ ಆರ್ನ ಒಂಜಿ ಆಡಳಿತದ ಅವಧಿ ನಮ್ಮ ಮಾತ ಉಲ್ಲಾಂತ ಪಂಡ್ಯರ ನಮ್ಮ ಭಾರಿ ಸಂತೋಷ ಆವಂದುಂಡು ನಂಗೆ ಹೆಮ್ಮೆ ಆವಂದುಂಡು ಅಂಚಿನ ನರೇಂದ್ರ ಮೋದಿ ಇನಿ ಜಗತ್ತು ಭಾರತ ಮಾತ್ರತ್ ಜಗತ್ತು ಮೆಚ್ಚಿನಂಚಿನ ಒಂಜಿ ನಾಯಕ ಅದು ನಂಗೆ ಮಾತ ಇನಿ ಪಾಕಿಸ್ತಾನದ ಕಾಶ್ಮೀರದ ಆ ಭಾಗಡು ನಂಗೆ ವಿರೋಧವಾದ ಚಟುವಟಿಕೆ ನಮ್ಮ ದೇಶೋಡಿತನಂಚಿನ ಕಾಲಘಟ್ಟಡು ಇನಿ ಸಮರ್ಥವಾಯಿನ ಒಂಜಿ ನಿರ್ಧಾರನ ದೆತ್ತೊನ್ನ ಮುಖಾಂತರ ಅಲ್ಪಪುನ ಜನ ಸೈನಿಕರಿಗೆ ಧೈರ್ಯನ ಕೊರ್ಪನ ಮುಖಾಂತರ ಇನಿ ಗಡಿ ಕಾಪನ ಒಪ್ಪಡು ಇನಿ 370 ಆರ್ಟಿಕಲ್ನ ದೆಪ್ಪನ ಮುಖಾಂತರ ಸಮಾನವಾಯಿನ ನಾಗರಿಕತೆ ನಂಗೆ ಬರೋಡೊಂದು ಪನಪಿನ ಒಂಜಿ ಒತ್ತಾಸೆನ ದೀವನ್ನ ಮುಖಾಂತರ ಇನಿ ದೇಶದ ಮಾತಿರಗಲ ಇನಿ ಧೈರ್ಯ ತುಂಬನಂಚಿನ ಸಮಾನವಾಯಿನ ಒಂಜಿ ಬಾಳ್ವೆ ನಂಗೆ ಬರೋಡೊಂದು ಪನಪನ ಆ ಇಚ್ಛೆನ ವ್ಯಕ್ತಪಡಿಸೋನ ಮುಖಾಂತರ ನರೇಂದ್ರ ಮೋದಿ ದೇಶಡ್ ಇನಿ ಸಮರ್ಥವಾಯಿನ ಆಡಳಿತನ ಕೊರೊಂದುಲ್ಲೇರು ನನ್ನ 2014 ಇಸವಿಡ್ ಆರ ಅಧಿಕಾರ ದೆತೊನ್ನೆ ಬೊಕ್ಕ ಇಡೆಮುಟ್ಟಲ ಈ ದೇಶದ ಆ ರಾಷ್ಟ್ರಕ್ಕೆ ಓಲು ನಮ್ಮ ದೇಶಕ್ಕೆ ತೊಂದರೆ ಆಪಂಡ ಐನು ತೊಂದರೆ ಆಪನೇನು ನಿವಾರಣೆ ಮಲ್ಪನ ಮುಖಾಂತರ ಈ ದೇಶ ಒರಿಂದ ನಮ್ಮ ಮಾತ ಒರಿಯುವ ಅಂದ ಪನಪನ ಎಡ್ಡೆ ಸಂದೇಶನ ಕೊರಪನ ಮುಖಾಂತರ ಈ ದೇಶಕ್ಕೆ ಎಡ್ಡೆ ನಾಯಕತ್ವನ ಕೊಡ್ತೇವೆ ನನಾತ್ ಕಾಲ ಯಾಕಡೆ ನಮ್ಮ ಹಿರಿಯರ ಪನ್ಲೆಕ್ಕನೆ 100 ವರ್ಷ ಕಾಲ ಆರು ಬಾಳದು ಬದುಕದು ನಮ್ಮ ದೇಶನ ಸಮರ್ಥವಾದ ನಿರ್ವಹಣೆ ಮಲ್ಪನ ಮುಖಾಂತರ ನಂಗೆ ಮಾತ ಧೈರ್ಯ ಕೊರಪನ ತೊಟ್ಟಿಗೆ ನಮ್ಮನ್ನು ಮಾತ ಪ್ರಜೆಗಳೆಲ್ಲ ಎಡೆ ರೀತಿ ತೂಪನಂಚಿನ ಸೌಭಾಗ್ಯ ಆರೆಗೆ ಬರಡು ಸರ್ವೇ ಜನ ಸುಖಿನೋ ಭವಂತು ಆರೆಗೆ ಆ ನಾರಾಯಣ ಗುರುಕುಲು ಎಕಡೆ ಸೋಮನಾಥ ದೇವಸ್ಥಾನಡ್ಲ ಪ್ರಾರ್ಥನೆ ಮಲ್ತ ಉಳಿಯದ ಉಳ್ಳಾಲ್ತಿ ಕ್ಷೇತ್ರಡ್ಲ ಪ್ರಾರ್ಥನೆ ಮಲ್ಪನ ಮುಖಾಂತರ ಮಾತೆರನಲ್ಲ ಒಂಜಿ ಆಶೀರ್ವಾದ ಆರೆಗೆ ತೆಕ್ಕದಿಂಡು ಅಂಚನೆ ಆರ್ನ ನನಮಲ್ಪನ ಅಂಚಿನ ದುಂಬುದ ಕಾರ್ಯಲು ಯಶಸ್ವಿ ಆವಡು ಐಕ ಮಾತೆರನಲ್ಲ ನಮ್ಮ ಪ್ರಾರ್ಥನೆ ಇಂಚಿನ ಬಂಡ ಆ ನಾರಾಯಣ ಗುರುಕುಲು ಆ ಸೋಮನಾಥ ದೇವರು ಆರೆಗೆ ಆಯುಷ ಬೊಕ್ಕ ಆರೆಗೆ ಶಕ್ತಿನ ಕೊರದು ನಮ್ಮನ್ನು ಮಾತ ಪ್ರಜೆಗಳನ್ನ ಎಡ್ಡೆ ರೀತಿ ನರಪನ ಅಂಚಿನ ಆ ಸುಯೋಗ ಆರೆಗೆ ಬರಡು ನಮ್ಮ ಮಾತೆರನಲ್ಲ ಪ್ರಾರ್ಥನೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯನ್ನ 71ನೇ ವರ್ಷದ ಪುಟ್ಟುಬರ್ಬನ ಆಚರಣೆ ಮಾಡಬೇಕೋಸ್ಕರ ಇಡೀ ನಮ್ಮ ಕ್ಷೇತ್ರಡ್ ಮಾತಾ ದೇವಸ್ಥಾನಡ್ಲ ಪ್ರಾರ್ಥನಾ ಮಂದಿರಲ್ಲ ಇನ್ನು ಕಾರ್ಯಕ್ರಮ ಮಾಡುತ್ತದೆ ಅಂಚನೆ ಬ್ರಹ್ಮಶ್ರೀ ವೇದಿಕೆದ ಅಧ್ಯಕ್ಷರಾಯನಂಚಿನ ಹಿರಿಯರಾಯನಂಚಿನ KT ಸುವರ್ಣರ ನೇತೃತ್ವದಲ್ಲಿ ಇನ್ನು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಲಿಯಡಿ ನಮ್ಮ ಸೇರಿದ ಈ ಸುಸಂದರ್ಭಡ್ ನಮ್ಮ ದೇಶ ಒಂಜಿ ಶ್ರೇಷ್ಠ ನಾಯಕನನ್ನು ನಮ್ಮ ದೆತೊಂದ
ಅವ ಆರನು ಇಡೀ ಜಗತ್ತೇ ಮೆಚ್ಚು ನಂಚಿನ ನಾಯಕ ನಂಗೆ ಭಾರತ ದೇಶಕ್ಕೆ ನೀ ತಿಕ್ಕದು ನರೇಂದ್ರ ಮೋದಿರು ಆರ್ನ ಈ ಪುಟ್ಟು ಪರ್ಬದ ಸಂದರ್ಭಡು ಆರೆಗೆ ನನ್ನಾತ ಆ ನಾರಾಯಣ ಗುರುಸ್ವಾಮಿ ಹೆಚ್ಚಿನ ಕೆಲಸ ಭ್ರಷ್ಟಾಚಾರ ಆಡೋಕೊರ್ಪು ಶಕ್ತಿ ಕೊರಡು ನಂಗೆ ಬರ್ಪಂಚಿನ ದಿನಟ್ಟು ನಮ್ಮ ದೇಶ ಜಗದ್ಗುರು ಆವಡು ಆರ್ನ ನೇತೃತ್ವದ ಆವಡು ಅವರಿಗೆ ಯಾರಿಗೆ ನನ್ನ ಮಿತ್ತು ಯಾರ ಎಡ್ಡೆ ಆರೋಗ್ಯ ದೀರ್ಘಾಯುಷ್ಯನು ಕೊರ್ದು ನಮ್ಮ ದೇಶ ನನ್ನನಾಥ ಯಾರು ನಾಯಕತ್ವ ಮುಂದುವರಿನಂಚಿನ ಒಂಜಿ ಅವಕಾಶನೇ ಆ ದೇವರು ನಂಗೆ ಮಂತು ಕೊಡೊಂದು ಕೇಳೋದಿಲ್ಲ ಜೈ ಶ್ರೀ. ಪ್ರಧಾನಮಂತ್ರಿ ಆಯ್ನ ನರೇಂದ್ರ ಮೋದಿ ಹಲವಾರು ಸೇವಾ ಕಾರ್ಯಕ್ರಮ ಮಂತೊಂದುಲ್ಲೆರು ಇದು ಒಂದು 7ನೇ ವರ್ಷ ಅರ್ನ 71ನೇ ಈ ವರ್ಷದ ಆಚರಣೆ ನಮ್ಮ ಈ ನಾರಾಯಣಗುರು ಧ್ಯಾನ ಮಂದಿರಡು ಅರ್ನ ಪರವಾದ ಇನಿ ಪೂಜೆಲ ಮಂತ ಈ ಒಂಜಿ 71ನೇ ವರ್ಷಡು ಮಾತೆರ್ಲ ಮುಲ್ಪದ ಉಳ್ಳಾಲ ವಲಯದ ಬಿಲ್ಲವ ಸಮಾಜ ಅದಕ್ಕೆ ಮೇರ್ನ ನಮ್ಮ ಹಿಂದುಳಿದ ವರ್ಗದ ಸದಸ್ಯರಾಯಿನ KT ಸುವರ್ಣರ್ನ ನೇತೃತ್ವಡು ಈ ನಾಮ ಮೂತು ಮಾತ ಸೇರ್ದು ನಾರಾಯಣ ಗುರು ಮಂದಿರಡು ಇನಿ ಅರೆಗೆ ಒಂಜಿ ಪ್ರಾರ್ಥನೆ ಮಂತ ಅರೆ ನನ್ನಾತ್ ದೇಶಗೂ ನನ್ನಾತ್ ಸೇವೆನು ಮಂತದು ನಮ್ಮ ದೇಶಲ ಅಭಿವೃದ್ಧಿ ಆವಡು ನಮ್ಮ ದೇಶವು ಸಂಪತ್ಭರಿತವಾದ ಮುಂದುವರಿಡು ಪಣದು ನಾರಾಯಣ ಗುರುವಾರ್ಯ ಪ್ರಾರ್ಥನೆ ಮಂತದ್ದು ಅವೇ ನಮ್ಮ ಊರ್ದ ಮಾತಾ ದೈವ ದೇವರ ಪರಿವಾರ ದೈವರನಾಗಲ ಮಾತಾಡಲ ಪ್ರಾರ್ಥನೆ ಮಂತೊಂದು ಎನ್ನ ಈ ನಾರಾಯಣ ಗುರು ಧ್ಯಾನ ಮಂದಿರ ಪರವಾದ ಎನ್ನ ಪಾತ್ರೆಯನ್ನು ಮುಗಿಪಿ ಕುಲ್ಯ ಬ್ರಹ್ಮಶ್ರೀ ಮಂದಿರಾಡು ಇನಿ ಪ್ರಧಾನಿ ನರೇಂದ್ರ ಮೋದಿಜಿನ 71ನೇ ಜನ್ಮದಿನೋತ್ಸವ ಆಚರಣೆ ಭಾರಿ ಸಂಭ್ರಮಡು ಆಚರಣೆ ಮಂತ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರ್ಲ ಅಂಚನೆ ಎಂಗ್ಲ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆದ ಅಧ್ಯಕ್ಷರಾಯಿನ KT ಸುವರ್ಣ ನೇತೃತ್ವಗಳು ಸುಮಾರು ಒಂಜಿ 150 ಜನ ಸೇರಿದು ಒಂಜಿ ಮೋದಿಜಿಗೂ ಒಂಜಿ ಪುಟ್ಟು ಪರ್ಬದ ಒಂಜಿ ಅಭಿನಂದನೆ ಸಲ್ಲಿಸಿಯ ನನಾತು ನಮ್ಮ ದೇಶದ ಆರ್ಥಿಕ ಅಂಚನೆ ಮಾತಾ ಮಟ್ಟಡ್ಲ ನಮ್ಮ ಮೋದಿಜಿ ಮಂತಿನ ಬೇಲೆ ವಿದೇಶಡ್ಲ ಪ್ರಸಿದ್ಧಿ ಪಡೆಯನಾದ ಅಂಚನೆ ನನ್ನ ದುಂಬಗ್ಲ ಮೋದಿಜಿ 110 ವರ್ಷ ಅಂಚಿನ 5 ಜಾಸ್ತಿ ವರ್ಷ ಬದುಕುಂಚಿನ ಆ ಶಕ್ತಿ ಸಾಮರ್ಥ್ಯ ದೇವರು ಕೊರಡು ಪಡೆದು ಆ ನಾರಾಯಣ ಗುರು ಸ್ವಾಮಿಡ ಅಂಚನೆ ನಮ್ಮ ಮಾತಾ ದೇವರ ಪ್ರಾರ್ಥನೆ ಮತ್ತು ಪ್ರತಿ ಒಂಜಿ ಪ್ರಾರ್ಥನೆ